ಶಿಕ್ಷಣ, ಆರೋಗ್ಯ, ಸಮಾಜ ಸೇವೆ ಇದರಲ್ಲಿ ಮುಖ್ಯವಾಗಿ ಜನರ ಬದುಕಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಹೊಸ ಬೆಳಕನ್ನು ಮೂಡಿಸಿರುವಂತಹ ಅಳದಂಗಡಿ ಸತ್ಯದೇವತಾ ಕಲ್ಲುಟಿ ದೇವಸ್ಥಾನವು ಈ ಬಾರಿ ಕೂಡ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು. ಇದೇ ಜೂನ್ 14ರಂದು ಅಳದಂಗಡಿಯ ಸೋಮನಾಥೇಶ್ವರ ದೇವಸ್ಥಾನದ ವಠಾರದಲ್ಲಿ ಉಚಿತ ಪುಸ್ತಕ ವಿತರಣೆ, ಸನ್ಮಾನ, ಪ್ರತಿಭಾ ಪುರಸ್ಕಾರ, ಕಂಪ್ಯೂಟರ್ ವಿತರಣೆ ಇಂತಹ ಹಲವಾರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಇದರ ಬಗ್ಗೆ ಮಾಹಿತಿ ಕೊಡೋಕೆ ನಮ್ಮ ಜೊತೆ ಇದ್ದಾರೆ ಸತ್ಯದೇವತಾ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿರುವಂತಹ ಶಿವಪ್ರಸಾದ್ ಅಜ್ಜಿಲರು. ಸರ್ ನಮಸ್ತೆ. ಪ್ರತಿಯೊಬ್ಬರಿಗೂ ಕೂಡ ಇದು ಬಹಳ ಖುಷಿಯ ಹೆಮ್ಮೆಯ ವಿಚಾರ. ವಿದ್ಯಾರ್ಥಿಗಳ ಜೀವನದಲ್ಲಿ ಹೊಸ ಬೆಳಕನ್ನು ಕೊಡುವಂತ ಕಾರ್ಯಕ್ರಮ ಇದು. ಸೊ ನಾಡಿನ ಕಾರ್ಯಕ್ರಮ ಎಷ್ಟು ಮಕ್ಕಳಿಗೆ ಇದರ ಒಂದು ಫಲಾನುಭವಿಗಳು, ಜೊತೆಗೆ ಇದರ ಮುಖ್ಯ ಉದ್ದೇಶ ಏನು ಈ ತರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು? ಇದು ವಿಶೇಷವಾಗಿ 24ನೇ ವರ್ಷದ ಕಾರ್ಯಕ್ರಮ. ಮೇಡಮ್, ಇದು ನಮ್ಮ ದೇವಸ್ಥಾನ ಎಲ್ಲ ದೇವಸ್ಥಾನದಂತೆ ಬರೀ ಪೂಜೆ ಮತ್ತೆ ಉತ್ಸವಗಳಿಗೆ ಸೀಮಿತ ಆಗಬಾರ್ದು. ಜನಸಾಮಾನ್ಯರಿಗೆ ಸಾಮಾಜಿಕವಾಗಿ ಏನಾದರೂ ನಮಗೆ ಸಹಾಯ ಆಗಬೇಕು ಅನ್ನೋಂಥ ಇರಾದೆಯಿಂದ ನಾವು ಈ ಪುಸ್ತಕ ಕಾರ್ಯಕ್ರಮವನ್ನು ಕಳೆದ 24 ವರ್ಷದ ಹಿಂದೆ ಆರಂಭಿಸಿದ್ದೆವು. ಆರಂಭದಲ್ಲಿ 200ರಿಂದ 300 ಮಕ್ಕಳಿಗೆ ಮಾತ್ರ ಅದು ತಗೊಳ್ಳುವಂಥ ಸ್ಥಿತಿ ಇತ್ತು. ಆಗ ಕಷ್ಟದಲ್ಲಿದ್ದರು ಜನ. ಆಗ ಬುಕ್ಸ್ ತಗೊಳ್ಳುವಂಥ ಕಷ್ಟ ಸಂಸಾರಗಳಿಗೂ ಕೂಡ ಇದ್ದು. ಈಗ ಹಾಗಲ್ಲ. ಈಗ ಈ ವರ್ಷ 6,000 ಮಕ್ಕಳು ಅರ್ಜಿ ಕೊಟ್ಟಿದ್ದಾರೆ. ಈ ಎಲ್ಲ ಮಕ್ಕಳು ಹೆಚ್ಚಿನವರಿಗೆ ಅವರ ಪೋಷಕರು ಸಶಕ್ತರಾಗಿದ್ದಾರೆ ಬುಕ್ಸ್ ತೆಗೆದುಕೊಳ್ಳಿಕ್ಕೆ. ಆದರೆ ಅವರು ಇಲ್ಲಿಯ ಪ್ರಸಾದ ಅಂತೇಳಿ ಭಾರಿ ಶುದ್ಧ ಭಕ್ತಿಯಿಂದ ಇಲ್ಲಿಂದ ತಗೊಂಡು ಹೋಗ್ತಾರೆ. ಅದೇ ನಮಗೆ ಸಂತೋಷ. ಮಕ್ಕಳು ಒಂದು ಓದಿನ ಕಡೆಗೆ ಹೆಚ್ಚಿನ ಒಲವು ತೋರಿಸ್ಬೇಕು ಅಂತ ಹೇಳಿ ನಾವು ದೇಶದ ದೊಡ್ಡ ದೊಡ್ಡ ಸಾಧಕರನ್ನು ಈ ಪುಸ್ತಕ ವಿತರಣಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಕಳೆದ 24 ವರ್ಷಗಳಲ್ಲಿ ಕೂಡ ನಾವು ಅವರ ಕೈಯಿಂದ ಕೊಟ್ಟಿದ್ದೇವೆ. ನಾವು ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು, ಈ ದೇಶ ಕಂಡಂಥ ಶ್ರೇಷ್ಠ ನ್ಯಾಯಾಧೀಶರು, ಪದ್ಮಭೂಷಣ ಮಾಲಿಂಗ್ ನಾಯಕ್ ಅವರು, ಕೃಷಿಯಲ್ಲಿ ಪದ್ಮಭೂಷಣ ಪ್ರಶಸ್ತಿ ಪಡೆದವರು, ನಮ್ಮ ಭಾರತ ಕಂಡಂಥ ಶ್ರೇಷ್ಠ ಕಬಡ್ಡಿ ಪಟು, ಭಾರತ ತಂಡದ ನಾಯಕಿಯಾಗಿ ನಮ್ಮ ಈ ತುಳುನಾಡಿನ ಗ್ರಾಮೀಣ ಪ್ರತಿಭೆ ಮಮತಾ ಪೂಜಾರಿ ಅವರು, ಹಾಗೂ ಜಸ್ಟಿಸ್ ವಿಶ್ವನಾಥ್ ಶೆಟ್ಟಿ ಅವರು, ಇನ್ನು ಅನೇಕ ಸಾಧಕರು, ಶಿಕ್ಷಕ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು, ಇಂಥ ಅನೇಕ ಸಾಧಕರು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ನಮಗೆಲ್ಲ ಹೆಮ್ಮೆಯ ವಿಚಾರ. ಈ ವರ್ಷ ಕೂಡ ನಮ್ಮ ದೇಶದ ಕಬಡ್ಡಿ ತಂಡದ ನಾಯಕ ಪವನ್ ಶರಾವತ್ ಅವರು, ನೀವೆಲ್ಲ ನೋಡಿದ್ದೀವಿ, ಬೆಂಗಳೂರು ಪರವಾಗಿ ಕೂಡ ಆಡ್ತಾಯಿದ್ರು. ದೇಶದ ಅರ್ಜುನ ಪ್ರಶಸ್ತಿ ಪಡೆದಂಥ ಪವನ್ ಶರಾವತ್ ಅವರು ಈ ಬಾರಿಯ ಬುಕ್ಸ್ ವಿತರಣಾ ಕಾರ್ಯಕ್ರಮಕ್ಕೆ ಬರ್ತಾರೆ. ನಾವು ಅರ್ಜಿ ಫಾರ್ಮ್ಗಳ ವಿತರಣೆಗೆ ಕೂಡ ಈ ವರ್ಷ ಒಂದು ದೊಡ್ಡ ಸಾಧಕರನ್ನು ಕರೆದಿದ್ವಿ. ಅವರು ಮಂಜುನಾಥ್ ಶಿವಲಿಂಗಪ್ಪ ಅಂತೇಳಿ. ಅವರು ಕೂಲಿ ಕಾರ್ಮಿಕನ ಮಗನಾಗಿ ಅವರು ಸ್ವಂತ ಪರಿಶ್ರಮದಿಂದ ಅವರು ಕೂಡ ಕೂಲಿ ಕೆಲಸ ಮಾಡಿ ನಂತರ ಅವರು ಯಾರದೋ ಸಹಾಯ ಪಡ್ಕೊಂಡು ಕಾನೂನು ಪದವಿ ಪಡ್ಕೊಂಡು ಮೊನ್ನೆ ನಡೆದಂಥ ಮುನ್ಸಿಫ್ ಪರೀಕ್ಷೆಯಲ್ಲಿ ಕರ್ನಾಟಕದಲ್ಲಿ 3ನೇ ಸ್ಥಾನ ಪಡೆದು ಭಾರಿ ಅಚ್ಚುಮೆಚ್ಚಿನ ಒಂದು ಸಾಧನೆ ಮಾಡಿದ್ದಾರೆ. ಸ್ವಂತ ಪರಿಶ್ರಮದಿಂದ ವಿದ್ಯಾರ್ಥಿಗಳು ಯಾವ ಮಟ್ಟಕ್ಕೆ ಏರ್ಬೋದು ಅನ್ನೋದಂಥ ಉದಾಹರಣೆ ಮಂಜುನಾಥ್ ಶಿವಲಿಂಗಪ್ಪ ಅವರು. ಅಂಥ ಶ್ರೇಷ್ಠ ವ್ಯಕ್ತಿತ್ವಗಳನ್ನು ನಾವು ಕರೆಸಿ ಪ್ರೇರಣೆ ಆಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಈ ರೀತಿ ಮಾಡ್ತಾ ಇದ್ದೇವೆ. ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ಅರ್ಜಿ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದು ಎಷ್ಟು ನಿಮಗೆ ಖುಷಿ ಕೊಡ್ತಾ ಇದೆ? ಸಾರ್ಥಕತೆ ಅನುಭವ ಎಷ್ಟಿದೆ? ತುಂಬ ಸಂತೋಷ ಕೊಡ್ತಾ ಇದೆ. ಈಗ ಕಳೆದ 20 ವರ್ಷದಲ್ಲಿ ಬುಕ್ಸು ಪಡೆದವರು ಅನೇಕ ಜನ ಉನ್ನತ ಹುದ್ದೆಯಲ್ಲಿದ್ದಾರೆ. ಅವರು ಪ್ರತಿ ವರ್ಷ ತಮ್ಮ ಹರಕೆ ಕೋಲೆಗಳನ್ನು ಸಲ್ಲಿಸುವಾಗ ಇಲ್ಲಿ ಬಂದು ನಮ್ಮನ್ನು ಭೇಟಿಯಾಗಿ ಕೇಳ್ತಾರೆ. ನಾವು ಅಲ್ಲಿ ನಮಗೆ 4 ಬುಕ್ ಸಿಕ್ಕಿದೆ, ನಮಗೆ ಪ್ರೇರಣೆ ಆಗಿದೆ, ನಾವು ಇವತ್ತು ಆಡಿಟರ್ ಆಗಿದ್ದೇವೆ, ಇವತ್ತು ಡಾಕ್ಟರ್ ಆಗಿದ್ದೇವೆ, ಇವತ್ತು ಲಾಯರ್ ಆಗಿದ್ದೇವೆ ಅಂತ ಅನೇಕ ಜನ ಟೊಯೋಟಾ ಕಂಪನಿಯಲ್ಲಿ ಬೇರೆ ಬೇರೆ ಅಂತಾರಾಷ್ಟ್ರದಲ್ಲಿ, ಇವತ್ತು ಇಸ್ರೇಲಲ್ಲಿ ಇರ್ಬೋದು, ದುಬೈಯಲ್ಲಿರ್ಬೋದು, ಅನೇಕ ಭಕ್ತಾದಿಗಳು ನಮ್ಮ ಸನ್ನಿಧಾನಕ್ಕಿದೆ. ಅವರು ಬಂದು ಪ್ರತಿ ವರ್ಷ ಇಲ್ಲಿ ಬಂದು ನಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ವಿದ್ಯಾದಾನಕ್ಕೆ ಕೂಡ ಅವರೆಲ್ಲ ಸಹಾಯ ಹಸ್ತವನ್ನು ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ನಾವೇನು ಅವ್ರ ಹತ್ರ ನಿರೀಕ್ಷೆ ಮಾಡಲಿಲ್ಲ, ಆದರೂ ಅವರು ಸ್ವಯಂ ಅವರಾಗಿ ಬಂದು ಇದು ನಮ್ಮ ಲೆಕ್ಕದಲ್ಲಿ ಕೂಡ ಒಂದು ಸ್ವಲ್ಪ ಸಹಾಯ ಇರಬೇಕು ಅನ್ನೋಂಥ ಇರಾದೆಯಿಂದ ಅವ್ರು ಬಂದು ಇದಕ್ಕೆ ಸಹಾಯ ಹಸ್ತ ನೀಡ್ತಾ ಇದ್ದಾರೆ. ಈಗ 5,000, 6,000, 10,000ಕ್ಕೆ ಏರ್ಬೋದು. ನಮಗೇನು ಅದರಲ್ಲಿ ಭಾರ ಅಂತ ಅನಿಸೋದಿಲ್ಲ. ಎಲ್ಲ ಭಕ್ತಾದಿಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾಡಿದ್ದು ಕೇವಲ ನೀವು ಈ ಪುಸ್ತಕ ವಿತರಣೆ ಮಾತ್ರ ಅಲ್ಲ, ಬೇರೆ ಬೇರೆ ಕಾರ್ಯಕ್ರಮ ಕೂಡ ಇರುವಂಥದ್ದು. ಸೊ ಅದು ಎಷ್ಟು ಜನಗಳಿಗೆ ಪ್ರಯೋಜನ ಆಗುತ್ತೆ? ಈಗ ನಮ್ಮ ಪುಸ್ತಕ ವಿತರಣೆದೊಟ್ಟಿಗೆ ನಾವು ಪ್ರತಿ ವರ್ಷ ಆರೋಗ್ಯ ಮೇಳ ಮಾಡ್ತಾ ಇದ್ದೇವೆ. ಉಚಿತ ಆರೋಗ್ಯ ತಪಾಸಣಾ ಶಿಬಿರ, KMCಯಿಂದ ತಜ್ಞ ವೈದ್ಯರು ಬರ್ತಾರೆ. ಹಾಗೆ ರೆಡ್ ಕ್ರಾಸ್ ಸಂಸ್ಥೆಯಿಂದ ಈ ಬ್ಲಡ್ ಬ್ಯಾಂಕ್ ಅವರು ಕೂಡ ಬ್ಲಡ್ ಕಲೆಕ್ಷನ್ ಮಾಡ್ತಾರೆ. ಅದು ಇಲ್ಲಿ ಅಪಘಾತಗಳು ಸಂಭವಿಸಿದಾಗ ಬ್ಲಡ್ನ ಅವಶ್ಯಕತೆ ಇರ್ತದೆ. ಅಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮೊಂದಿಗೆ ಇಲ್ಲಿನ ವಾಟ್ಸಪ್ ಗ್ರೂಪ್ ಆಲಡ್ಕ ಇವರು ತಂಡ ಇದೆ ಯುವಕರದ್ದು. ಅವರು ಈ ಆರೋಗ್ಯ ಶಿಬಿರದ ಒಂದು ಮೇಲುಸ್ತುವಾರಿಯನ್ನು ವಹಿಸ್ಕೊಂಡು ಅವರು ಕಾಳಜಿ ವಹಿಸ್ಕೊಳ್ತಾರೆ. ಹಾಗೆ ಈ ಬಾರಿಯ ಇವರ ಪವನ್ ಶರಾವತ್ ಅವರನ್ನು
ಇಲ್ಲಿಗೆ ಆಹ್ವಾನಿಸಲು ನಮಗೆ ಪೂರ್ಣ ರೀತಿಯಲ್ಲಿ ಸಹಕಾರ ನೀಡಿದವರು ಸನ್ಮಾನ್ಯ ದೇವೇಂದ್ರ ಹೆಗ್ಡೆ ಅವರು. ಕೈಗಾರಿಕೆ ಉದ್ಯಮಿಯಾಗಿ ಬೆಂಗಳೂರಲ್ಲಿ ಇದ್ದುಕೊಂಡು ನಮ್ಮ ಈ ಸೀಮೆಯ ಒಂದು ಪ್ರಧಾನ ಗುರಿಕಾರರಾಗಿ ನಮ್ಮ ಮೇಲಿನ ಪ್ರೀತಿ ವಿಶ್ವಾಸದಿಂದ ದೆಹಲಿ ನಮ್ಮ ಅತ್ಯುನ್ನತ ಒಂದು ಪ್ರಶಸ್ತಿ ಪಡೆದಂಥ ಕ್ರೀಡಾಪಟುವನ್ನು ಇಲ್ಲಿಗೆ ಅವರು ತರಿಸಿಕೊಡುವಲ್ಲಿ ನಮಗೆಲ್ಲ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಎಷ್ಟು ಜನ ಬರುವಂತ ನಿರೀಕ್ಷೆ ಇದೆ? ಪ್ರತಿ ವರ್ಷ ಕೂಡ ಅಲ್ಲಿ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಈ ವರ್ಷದ ನಿರೀಕ್ಷೆ ಎಷ್ಟು? ಈ ವರ್ಷ ಒಂದು 5,000 ಜನ ಸೇರೋ ನಿರೀಕ್ಷೆ ಇದೆ. ನಮ್ಮ ಹೆಮ್ಮೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇತ್ತೀಚೆಗೆ ತಾನೇ ಸ್ಪೀಕರ್ ಆಗಿದ್ದಂಥ ಮಾನ್ಯ UT ಖಾದರ್ ಸಾಹೇಬ್ರವರು ಇತ್ತೀಚೆಗೆ ಕರ್ನಾಟಕ ಘನ ಸರ್ಕಾರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿ ನಮಗೆ ಅವರು ಸಿಕ್ಕಿರೋದು ನಮ್ಮ ಸೌಭಾಗ್ಯ. ಅವರು ಸಂತೋಷದಿಂದ ಈ ಸಾಮಾಜಿಕ ಕಾರ್ಯಕ್ರಮಕ್ಕೆ ಬರಲು ಒಪ್ಪಿಕೊಂಡಿರ್ತಾರೆ. ಹಾಗೆಯೇ ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಎಲ್ಲ ಇಲ್ಲಿಯ ಬೆಳವಣಿಗೆಗಳಲ್ಲಿ ಇಲ್ಲಿ ಮಾನ್ಯ ರಾಜ್ಯಪಾಲರಿಂದ ಹಿಡಿದು ಅನೇಕ ನಾಯಕರನ್ನು ನಮ್ಮ ಕ್ಷೇತ್ರಕ್ಕೆ ತರಿಸುವಲ್ಲಿ ಅವರ ಪ್ರಯತ್ನವನ್ನು ನಾವೆಂದಿಗೂ ಸದಾ ಚಿರಸ್ಮರಣೀಯವಾಗಿದೆ ಅವರ ಒಂದು ನಮ್ಮ ಜೊತೆಯ ಒಡನಾಟ. ಹೀಗೆ ನಮ್ಮ ಈ ನಾಳಿನ ಕಾರ್ಯಕ್ರಮದಲ್ಲಿ ಆರೋಗ್ಯ ಶಿಬಿರ ಅಲ್ಲ, ವಿಶೇಷವಾಗಿ ದುಬೈಯ ನಾರಾಯಣ್ ದೇವಾಡಿಗನವರು, ಮಂಜು ನಿವಾಸದ ನಾರಾಯಣ್ ದೇವಾಡಿಗ ದಂಪತಿಗಳು ಮಲ್ಲಿಕಾ ಮತ್ತು ನಾರಾಯಣ್ ದೇವಾಡಿಗ ಅವರು ಮಕ್ಕಳಿಗೆ ಕಂಪ್ಯೂಟರ್ ಕಲಿಸಬೇಕು ಅನ್ನೋಂಥ ಒಂದು ಇರಾದೆಯಿಂದ ಈಗ ಪ್ರಾಥಮಿಕವಾಗಿ ಅವರು 2 ಕಂಪ್ಯೂಟರನ್ನು ಅವರ ವತಿಯಿಂದ ಈ ವರ್ಷ ನಮ್ಮ ಬಡಕಾರಂದು ಶಾಲೆ ಕೊಡ್ತಾ ಇದ್ದಾರೆ. ಮುಂದೆ ಈ ಸ್ಕೀಮು ನಿರಂತರವಾಗಿ ನಡೀತದೆ. ಗ್ರಾಮೀಣ ಪ್ರದೇಶದ ಹೆಚ್ಚಿನ ಎಲ್ಲ ಶಾಲೆಗಳಿಗೆ ನಮ್ಮ ಈ ಭಾಗದಲ್ಲಿ ಕಂಪ್ಯೂಟರ್ ವಿತರಣಾ ಕಾರ್ಯಕ್ರಮವನ್ನು ನಾವು ಸತ್ಯ ಸನ್ನಿಧಾನದಿಂದ ನಡೆಸಲಿಕ್ಕೆ ನಾವು ಸಂತೋಷ ಪಡ್ತೇವೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದಕ್ಕೆ ಸಹಕಾರ ಕೊಟ್ಟಂತವರು ಇದ್ದಾರೆ, ಯಾರಾದರೂ ಹೇಳುವಂತವರು ಇದ್ದಾರೆ? ಅನೇಕ ಭಕ್ತಾದಿಗಳು ಇದಕ್ಕೆ ಸಹಕಾರ ಕೊಡ್ತಾರೆ. ಅವರು ನಮ್ಮ ಹೆಸರು ಬಹಿರಂಗಪಡಿಸಬಾರ್ದು ಅಂತ ಹೇಳ್ತಾರೆ. ಧರ್ಮಸ್ಥಳದ ನರಸಿಂಹಪ್ರಭು ಅಂತ ಒಬ್ಬರಿದ್ದರು, ಅವರು ಕೂಡ ಪಾಪ ಅವರ ಕೈಲಾದಂಥ ಸಹಾಯ ಕೊಡ್ತಾರೆ. ಅಂಥ ಸಣ್ಣ ಸಣ್ಣ ಉದ್ಯಮಿಗಳು, ಅನೇಕ ಹೊರದೇಶದಲ್ಲಿರುವಂಥ ಉದ್ಯೋಗದಲ್ಲಿರುವಂಥ ನಮ್ಮ ಇಲ್ಲಿನ ವಿದ್ಯಾರ್ಥಿಗಳು ಎಲ್ಲ ನಮಗೆ ಇಸ್ರೇಲಲ್ಲಿ, ದುಬೈಯಲ್ಲಿ, ಮುಂಬೈಯಲ್ಲಿರುವಂಥ ಉದ್ಯಮಿಗಳು, ಸುರೇಶ್ ಪೂಜಾರಿ ಅಂತವರು ಅನೇಕ ಜನ ನಮ್ಮ ಜೊತೆ ಇದ್ದಾರೆ. ಅವರೆಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂತ ಹೇಳಿ ಇದು ಮತ್ತಷ್ಟು ವರ್ಷಗಳ ಕಾಲ ನಿರಂತರವಾಗಿ ಸಾಗಬೇಕು ಅಂತ ನಿಮ್ಮೊಂದು ಆಸೆ ಧ್ಯೇಯ ಇರುವಂಥದ್ದು? ಇದು ನಿರಂತರವಾಗಿ ನಡೀತದೆ, ಅದರಿಗೇನು ತೊಂದರೆ ಇಲ್ಲ. ಈಗ 25 ವರ್ಷ, ಬರುವ ವರ್ಷ 25ನೇ ವರ್ಷದ ಕಾರ್ಯಕ್ರಮ. ಇದು ಮುಂದೆ ಕೂಡ ನಿರಂತರವಾಗಿ ನಡೀತದೆ. ಭಕ್ತಾದಿಗಳ ಒಂದು ದೇಣಿಗೆ ಈ ರೀತಿ ಸದುಪಯೋಗವಾಗಿ ಸಮಾಜಕ್ಕೆ ಮುಟ್ಟುತ್ತಾ ಇರೋದು ನಮಗೆ ತೃಪ್ತಿ ತಂದಿದೆ. ಭಾರತದ ಶ್ರೇಷ್ಠ ಕ್ರೀಡಾಪಟು, ನಮ್ಮ ಭಾರತೀಯ ತಂಡದ ಕಬಡ್ಡಿ ನಾಯಕ ಪವನ್ ಶರಾವತ್ ಅವರು ನಮ್ಮ ಈ ಗ್ರಾಮೀಣ ಪ್ರದೇಶವು ಆಗಮಿಸುವ ಹಿನ್ನೆಲೆಯಲ್ಲಿ ಅಮೇಚೂರು ನಮ್ಮ ಬೆಳ್ತಂಗಡಿ ತಾಲೂಕಿನ ಅಮೇಚೂರು ಕ್ಲಬ್ನ ಅಧ್ಯಕ್ಷರಾದಂಥ ರಂಜನ್ ಗೌಡ್ರವರು ಹಾಗೂ ಎಲ್ಲ ಪದಾಧಿಕಾರಿಗಳು ನಮ್ಮೊಂದಿಗೆ ಪೂರ್ಣ ಸಹಕಾರವನ್ನು ನೀಡುತ್ತಾರೆ. ಹಾಗೆ ಇಲ್ಲಿಯ ಸ್ಥಳೀಯವಾಗಿ ಎಲ್ಲ ವಾಹನ ಚಾಲಕ ಮಾಲಕ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ನಮ್ಮ ಜೊತೆ ಕೈ ಜೋಡಿಸಿ ನಾಳಿನ ದಿವಸ ಅವರಿಗೆ ಒಂದು ಭವ್ಯವಾದಂಥ ಸ್ವಾಗತವನ್ನು ನಾವು ಇಲ್ಲಿ ಕೊಡಲಿಕ್ಕಿದ್ದೇವೆ. ಕಾರ್ಯಕ್ರಮದಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ವಿದ್ಯಾದಾನ ಅನ್ನುವಂಥದ್ದು ಮಹಾದಾನ. ಹೀಗಾಗಿ ಸತತ 24 ವರ್ಷಗಳಿಂದ ಸತ್ಯದೇವತಾ ದೇವಸ್ಥಾನದ ವತಿಯಿಂದ ವಿದ್ಯಾರ್ಥಿಗಳಿಗೆ ಹೊಸ ಬದುಕನ್ನು ಕಲ್ಪಿಸ್ತಾ ಇದೆ. ಸೊ ಇದು ಮತ್ತಷ್ಟು ವರ್ಷ ನಡೀಲಿತ ಆಶಿಸ್ತಾ ವನಿಷ್ಠತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಹಳದಂಗಡಿ, ಬೆಳ್ತಂಗಡಿ.